ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 178. ನಾನು ನಿಮ್ಮೊಂದಿಗೆ ಕಗ್ಗ ವ್ಯಾಖ್ಯಾನದಲ್ಲಿ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ, ಮನಗಾಣಿಸಲು ನಿನಗೆ ದೈವದ ಅದ್ಭುತವ, ಮನುಜರ ಒಳಗೆ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ, ಬೊಮ್ಮನದು ಮಂಕುತಿಮ್ಮ. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ, ಮನಗಾಣಿಸಲು ನಿನಗೆ ದೈವದ ಅದ್ಭುತವ, ಮನುಜರೊಳಗಾಗಾಗ ತೋರ್ಪ ಮಹನೀಯ ಗುಣ ಅನುವಾದ, ಬೊಮ್ಮನದು ಮಂಕುತಿಮ್ಮ. ಅನುವಾದ ಬೊಮ್ಮನದು ಮಂಕುತಿಮ್ಮ. ಬಂಧುಗಳೇ, ಸೃಷ್ಟಿಯ ಹಿಂದೆ ಅಗೋಚರವಾದ ಪರಮಶಕ್ತಿ ಇದೆ ಎನ್ನುವುದನ್ನು ನಾವು ಮನಗಂಡಿದ್ದೇವೆ. ಹಾಗಾಗಿ ನಾವು ಆ ಶಕ್ತಿಯನ್ನ ದೇವರು ಎಂದು ಪೂಜಿಸುತ್ತಿದ್ದೇವೆ, ಆರಾಧಿಸುತ್ತಾ ಇದ್ದೇವೆ. ಮರ, ಗಿಡ, ಕಲ್ಲು, ಮೂರ್ತಿಗಳನ್ನು ಪೂಜಿಸುವ ಮೂಲಕ ನಮ್ಮ ನಂಬಿಕೆಯ ಶಕ್ತಿಯನ್ನ ಸಾಕಾರವನ್ನ ಗೊಳಿಸಿಕೊಳ್ಳುತ್ತೇವೆ. ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಪರೋಕ್ಷವಾಗಿ ನೋಡುವ ಪ್ರಯತ್ನವನ್ನ ಈ ಸೃಷ್ಟಿಯಲ್ಲಿ, ಈ ಭೂಮಿಯ ಮೇಲೆ ನಾವು ಸದಾ ನಿರಂತರವಾಗಿ ಮಾಡುತ್ತಲೇ ಇದ್ದೇವೆ. ಹಿಂದಿನ ಯುಗಗಳಲ್ಲಿ ಕತೆ, ಕಾವ್ಯ, ಪುರಾಣಗಳು ದಾಖಲಿಸುವಂತೆ ಭಗವಂತನು ಈ ಭೂಮಿಯ ಮೇಲೆ ನಡೆದಾಡಿದನಂತೆ. ಭಕ್ತರು ತಪಸ್ಸುಗಳನ್ನು ಮಾಡಿದಾಗ ಆ ಭಗವಂತನು ಪ್ರತ್ಯಕ್ಷನಾಗಿ ಕಷ್ಟಗಳನ್ನು ಪರಿಹರಿಸಿದ ಕಥೆಯನ್ನು ನಾವು ಕೇಳಿದ್ದೇವೆ. ಇಂದಿಗೂ ಪುರಾಣ ಪ್ರಸಿದ್ಧ ದೇವಾಲಯಗಳು, ಸ್ಥಳ ಪುರಾಣಗಳು ಸಾಕ್ಷಿಗಳಾಗಿ ನಮಗೆ ಸಿಕ್ಕುತ್ತವೆ. ಆದರೆ ಪರಮಚೇತನವು ಪ್ರತ್ಯಕ್ಷವಾಗಿ ಕಾಣಲು ಸಾಧ್ಯವಾಗುತ್ತಿಲ್ಲ. ಕಂಡರೂ ಇವನೇ ಭಗವಂತನೆಂದು ಗುರುತಿಸಲು ಕೂಡ ಆಗುತ್ತಿಲ್ಲ. ಕಾರಣ ನಾವೆಲ್ಲ ಮನುಜರು. ಅಷ್ಟೇ ಅಲ್ಲದೆ ಈ ಯುಗ ಕಲಿಯುಗ ಅಂತ ನಾವು ಕರೀತೇವೆ. ಜ್ಞಾನ ವಿಜ್ಞಾನಗಳ ನಡುವೆ ದೇವರು ಇದ್ದಾನೆ ಇಲ್ಲ ಎಂಬ ವಿಚಾರಗಳ ನಡುವೆ ಚರ್ಚೆ, ವಾದಗಳನ್ನು ನಿರಂತರವಾಗಿ ನಾವು ನಡೆಸುತ್ತಲೇ ಇದ್ದೇವೆ. ಮನುಷ್ಯನು ಕಣ್ಣಾರೆ ಕಂಡರೆ ಅಥವಾ ತನ್ನ ಅನುಭವಕ್ಕೆ ಬಂದಾಗ ಮಾತ್ರವೇ ಆ ಶಕ್ತಿಯನ್ನ ನಂಬುತ್ತಾನೆ. ಹಾಗಾಗಿ ಆ ಪರತತ್ವ ಪರಮಶಕ್ತಿಯನ್ನು ನಂಬಲು, ಕಾಣಲು ಜಪ, ಮಂತ್ರ, ತಂತ್ರಗಳ ಉಚ್ಚಾರಣೆ, ಪೂಜೆ, ಹೋಮ ಹವನಾದಿಗಳ ನೈವೇದ್ಯ, ಮಾಂತ್ರಿಕ ಶಕ್ತಿಗಳ ಉಪಾಸನೆ, ಯಾಕೆ ಇವುಗಳಿಗೆ ಶರಣಾಗಬೇಕು ಅನ್ನುವುದನ್ನ ಕವಿ ಇಲ್ಲಿ ಪ್ರಶ್ನಿಸುತ್ತಾರೆ. ಇಲ್ಲಿ ಇದ್ದಾನೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ಅವನ ಅದ್ಭುತವನ್ನ ಮನಗಾಣಬೇಕೇನೋ ಎನ್ನುವ ಆ ಸೂಕ್ಷ್ಮತೆಯನ್ನು ಕೂಡ ಕವಿ ಇಲ್ಲಿ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು. ಅದರ ಬದಲಾಗಿ ನಾವು ಬದುಕುವಾಗ ನಮ್ಮ ಜೀವನದ ಅದೆಷ್ಟೋ ಸಂದರ್ಭಗಳಲ್ಲಿ, ಕಷ್ಟದ ಅಥವಾ ಸುಖದ ಕ್ಷಣಗಳಲ್ಲಿ ನಮಗೆ ಯಾರೋ ಬಂದು ಸಹಾಯವನ್ನು ಮಾಡುತ್ತಾರೆ. ಅವರಲ್ಲಿ ಯಾಕೆ ನಾವು ಆ ದೈವಿಕ ಶಕ್ತಿಯನ್ನ, ದೇವರ ಇರುವಿಕೆಯನ್ನ ಗುರುತಿಸಿಕೊಳ್ಳಬಾರದು ಎನ್ನುವುದನ್ನು ಕೂಡ ಈ ಕಗ್ಗದ ಸೂಕ್ಷ್ಮತೆಯಲ್ಲಿ ನಾವು ನೋಡಬೇಕಾಗ್ತದೆ. ಬಂಧುಗಳೇ, ನಮ್ಮೆಲ್ಲರ ಜೀವನದ ಪಯಣದಲ್ಲಿ ಎಷ್ಟೋ ಬಾರಿ ಕಷ್ಟಕ್ಕೆ ಒಳಗಾದಾಗ ಇನ್ಯಾರೋ ಬಂದು ಆ ಕಷ್ಟಕ್ಕೆ ನಮಗೆ ಸ್ಪಂದಿಸುತ್ತಾರೆ. ಆ ಸಂದರ್ಭದಲ್ಲಿ ಸಹಜವಾಗಿಯೇ ಲೋಕರೂಢಿಯಾಗಿ ಆಡುವ ಒಂದು ಮಾತಿದೆ. ದೇವರ ಹಾಗೆ ನೀನು ಬಂದು ನನಗೆ ಉಪಕಾರವ ಮಾಡಿದೆ ಎಂಬ ಉದ್ಗಾರದ ಮಾತು ನಾವು ಸಹಜವಾಗಿ ಕೇಳಿದ್ದೇವೆ. ವ್ಯಕ್ತಿಯ ಒಳ್ಳೆಯತನ, ಗುಣಗಳಲ್ಲಿ ನಾವು ದೇವರನ್ನು ಕಾಣಬಹುದು. ಸಾಧು ಸಂತರಲ್ಲಿ, ಸ್ವಾಮೀಜಿಯವರಲ್ಲಿ, ಗುರುಗಳಲ್ಲಿ, ಹೆತ್ತವರಲ್ಲಿ ಇಂದಿಯೂ ಕೂಡ ದೈವಿಕ ಶಕ್ತಿಯನ್ನು ನಾವು ಕಾಣುತ್ತೇವೆ. ಭಗವಂತನು ನಮಗೆ ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಕೂಡ ಪರೋಕ್ಷವಾಗಿ ಬೇರೆ ಬೇರೆ ರೂಪಗಳಲ್ಲಿ, ಸನ್ನಿವೇಶಗಳಲ್ಲಿ ಆಗಾಗ ನಮ್ಮ ಅನುಭವಕ್ಕೆ ಬರುತ್ತಾರೆ.
ಇತರರ ಕಷ್ಟಕ್ಕೆ ಸ್ಪಂದಿಸುತ್ತಾ ನಾವೇಕೆ ದೇವರಾಗಬಾರದು? ಪ್ರಯತ್ನಿಸೋಣ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.